ಆಸ್ಪತ್ರೆಗಳಲ್ಲಿ ರಕ್ತದ ಕೊರತೆಯಾದಾಗ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ಅವಶ್ಯ ರಕ್ತವನ್ನು ಪೂರೈಸುವ ಮೂಲಕ ಸೇವಾಂಜಲಿ ಪ್ರತಿಷ್ಠಾನ ಶ್ಲಾಘನೀಯ ಕೆಲಸ ಮಾಡುತ್ತಿದೆ. 105 ರಕ್ತದಾನ ಶಿಬಿರಗಳಿಂದ 10 ಸಹಸ್ರಕ್ಕೂ ಮಿಕ್ಕಿ ಜೀವ ಉಳಿಸಿದ ಸೇವಾಂಜಲಿಯ ಹೆಸರು ಚಿರಸ್ಥಾಯಿಯಾಗಲಿ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಂ ಲಕ್ಷ್ಮೀ ಪ್ರಸಾದ್ ಹೇಳಿದರು. ಸೇವಾಂಜಲಿ ಪ್ರತಿಷ್ಠಾನ ಫರಂಗಿಪೇಟೆಯ ಆಶ್ರಯದಲ್ಲಿ ಕೆಎಂಸಿ ಆಸ್ಪತ್ರೆ ಮಂಗಳೂರು ಇದರ ಸಹಯೋಗದೊಂದಿಗೆ ಫರಂಗಿಪೇಟೆಯ ಸೇವಾಂಜಲಿ ಸಭಾಂಗಣದಲ್ಲಿ ನಡೆದ 105ನೇ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಹಣ ಸಂಪಾದನೆಯೇ ಸಾಧನೆ ಎಂದು ಕೆಲವರು ತಿಳಿದುಕೊಂಡಿದ್ದಾರೆ. ಆದರೆ ಸೇವಾಂಜಲಿ ಪ್ರತಿಷ್ಠಾನ ನಿರಂತರ ರಕ್ತದಾನ ಶಿಬಿರ ನಡೆಸುವ ಮೂಲಕ ಸೇವಾ ಕಾರ್ಯ ನಡೆಸುತ್ತೆ. ನಮ್ಮದು ಸೊಸೈಟಿನಲ್ಲಿ ಸಕ್ಸಸ್ ಅಂದ್ರೆ ಈಗಿನ ದಿವಸದಲ್ಲಿ ಎಷ್ಟು ದುಡ್ಡು ಮಾಡ್ತೀವಿ ಅಷ್ಟಾಗೋಗ್ಬಿಟ್ಟಿದೆ. ಬಟ್ ಈಗ ಸೇವಾಂಜಲಿ ಟ್ರಸ್ಟ್ ನೋಡಿದ್ರೆ ಅವ್ರು ಮಾಡ್ತಾ ಇರೋ ಸೋಷಿಯಲ್ ಸರ್ವಿಸ್ ಅದಕ್ಕಿಂತ ದೊಡ್ಡ ಸಕ್ಸಸ್ ಏನೂ ಇಲ್ಲ ಅಂತ ನಾನು ಅನ್ಕೊಳ್ಳೋದು. ಸೊ ನಾವು ಇಲ್ಲಿಗೆ ಜಗತ್ತಿಗೆ ಬಂದ್ಮೇಲೆ ಹೋಗ್ಲಿಕ್ಕೆ ಮುಂಚೆ ಏನಾದ್ರು ಸಾಧಿ ಹೋಗ್ಬೇಕು ಅಂತ ನಮ್ಮ ಮುಂಜಾನದವರು ಮತ್ತೆ ಸೇವಾಂಜಲಿ ಟ್ರಸ್ಟ್ ಅವರೆಲ್ಲರೂ ಕೂಡ ಮಾಡ್ತಾ ಇರೋ ಕಾರ್ಯ ಅಂತ ಅವರು ಬರೀ ಜನಕ್ಕೆ ಸಹಾಯ ಅಷ್ಟೇ ಅಲ್ಲ, ಅವ್ರ ಹೆಸರು ಕೂಡ ಇಲ್ಲಿ ಶಾಶ್ವತ ಮಾಡೋದು. ಈ ಸಂದರ್ಭ ವೇದಿಕೆಯಲ್ಲಿ ರೋಟರಿ ಕ್ಲಬ್ ಆರ್ಥಿಕ ಮತ್ತು ಸಮುದಾಯ ಅಭಿವೃದ್ಧಿ ಸಮಿತಿಯ ಜಿಲ್ಲಾಧ್ಯಕ್ಷ ಎನ್ ಪ್ರಕಾಶ್ ಕಾರಂತ್, ಸೇವಾಂಜಲಿ ಪ್ರತಿಷ್ಠಾನದ ಅಧ್ಯಕ್ಷ ಅರ್ಕುಳಬೀಡು ವಜ್ರನಾಭ ಶೆಟ್ಟಿ, ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ, ನಿವೃತ್ತ ಅಬಕಾರಿ ಅಧಿಕಾರಿ ಎಂಆರ್ ನಾಯರ್ ಉಪಸ್ಥಿತರಿದ್ದರು. ಬೇರೆ ಬೇರೆ ಆಸ್ಪತ್ರೆಗಳು ವೆಲ್ಲಾಕ್ ಇರ್ಬೋದು ಅಥವಾ ಕೆಎಂಸಿ ಇರ್ಬೋದು, ಕೆಎಸ್ಐಗಳು ಇರ್ಬೋದು, ಪ್ರತಿಯೊಬ್ಬರು ರಕ್ತದ ಕೊರತೆ ಆದರೆ ಮುಖ್ಯವಾಗಿ ಫೋನ್ ಮಾಡೋದು ನಮ್ಮ ಸೇವಾಂಜಲಿ ಪೂಂಜರಿಗೆ. ಬಹುಶಃ ಬೇಸಿಗೆಯಲ್ಲಿ ಯಾರೂ ರಕ್ತದಾನ ಮಾಡೋದಿಲ್ಲ. ಆ ಸಮಯದಲ್ಲೂ ಕೂಡ ನಮ್ಮ ಸೇವಾಂಜಲಿ ಸಂಸ್ಥೆಯಿಂದ ಒಂದು ರಕ್ತದಾನ ಆಗತಕ್ಕಂಥದ್ದು ಬಹಳ ವಿಶೇಷ ಬಂಧುಗಳೇ. ಬಹುಶಃ ರಕ್ತದಾನ ನಾವು ತುಂಬಾ ಜನರಲ್ಲಿ ಒಂದು ಕೊರತೆ ಇದೆ ಅದರ ಬಗ್ಗೆ ತಿಳುವಳಿಕೆಯನ್ನು. ಈ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಒಂದು ಮಾಡ್ತಿರ್ತಕ್ಕಂಥದ್ದು ಎಲ್ಲರೂ ರಕ್ತದಾನ ಮಾಡಬಹುದು.